ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಸಿಕಾ ಕೇಂದ್ರಗಳಲ್ಲಿ ಬಿಜೆಪಿಯ ಕಾರ್ಯಕರ್ತರು ದರ್ಬಾರ್ ನಡೆಸುತ್ತಿದ್ದು, ಇದರಿಂದ ಲಸಿಕೆಗಾಗಿ ಜನಸಾಮಾನ್ಯರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಆರೋಪಿಸಿದ್ದಾರೆ. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಲಸಿಕಾ ಕೇಂದ್ರಗಳಲ್ಲಿ ಲಸಿಕೆ ನೀಡುವ ವ್ಯವಸ್ಥೆಯನ್ನು ಸರಿಪಡಿಸಲು ವಿವಿಧ ಇಲಾಖೆಗಳಲ್ಲಿ ರಜೆಯಲ್ಲಿರುವ ಅಧಿಕಾರಿಗಳನ್ನು ನಿಯೋಜಿಸಬೇಕು. ಲಸಿಕೆ ವಿಷಯದಲ್ಲಿ ಬಿಜೆಪಿ ಶಾಸಕರು ರಾಜಕೀಯ ಮಾಡುವುದನ್ನು ಬಿಡಬೇಕು ಎಂದು ಹೇಳಿದರು. ಲಸಿಕೆ ಕುರಿತಾಗಿ ಕಾಂಗ್ರೆಸ್ ಸುಳ್ಳು ಸುದ್ದಿ ಹಬ್ಬಿಸಿರುವುದರಿಂದ ಜನ ಬೆಳಿಗ್ಗೆ 3 ಗಂಟೆಗೆ ಲಸಿಕಾ ಕೇಂದ್ರಕ್ಕೆ ಸೇರುತ್ತಾರೆ ಎಂಬ ಆರೋಪವನ್ನು ಶಾಸಕರು ಮಾಡಿದ್ದಾರೆ. ಆದರೆ ವಾಸ್ತವದಲ್ಲಿ ಕಾಂಗ್ರೆಸ್ ಸುಳ್ಳು ಸುದ್ದಿ ಹಬ್ಬಿಸಿದಲ್ಲ. ಜನರಿಗೆ ಲಸಿಕೆ ನೀಡಲು ಯೋಗ್ಯತೆ ಇಲ್ಲದೆ ಪ್ರತಿಯೊಂದು ವಿಚಾರದಲ್ಲಿಯೂ ಕಾಂಗ್ರೆಸ್ ಮೇಲೆ ಆರೋಪ ಮಾಡುವ ಮೂಲಕ ಕನಸಿನಲ್ಲೂ ಬಿಜೆಪಿಯವರು ಕಾಂಗ್ರೆಸ್ ಬಗ್ಗೆ ಕನವರಿಸುತ್ತಾರೆ ಎಂದು ಹೇಳಿದರು. ಲಸಿಕೆ ಕುರಿತಾಗಿ ಕಾಂಗ್ರೆಸ್ ಪಕ್ಷ ಸುಳ್ಳು ಸುದ್ದಿ ಹಬ್ಬಿಸಿರುವುದರಿಂದ ಜನರು ಲಸಿಕೆ ತಗೊಳ್ಳಿಕ್ಕೆ ಪ್ರಾತಃ ಕಾಲ 3 ಗಂಟೆಗೆ ಬಂದು ಕ್ಯೂ ನಿಲ್ತಾರೆ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಿಲ್ಲ ಅನ್ನುವಂಥ ವಿಚಾರವನ್ನು ಅನೇಕ ಬಾರಿ ನಾವು ಸ್ಪಷ್ಟಪಡಿಸಿದ್ದೇವೆ. ಇವರಿಗೆ ಲಸಿಕೆ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ, ಬೇಕಾದಷ್ಟು ಲಸಿಕೆ ಸಂಗ್ರಹಿಸಿಕೊಂಡು ಆ ಅಭಿಯಾನವನ್ನು ಪ್ರಾರಂಭ ಮಾಡುವಂತಹ ಯೋಗ್ಯತೆ ಇಲ್ಲ. ಪ್ರತಿಯೊಂದು ವಿಚಾರಕ್ಕೆ ಕಾಂಗ್ರೆಸ್ ಅನ್ನ ಬಿಟ್ಟು ಮಾಡುವಂಥದ್ದು ಇವರೊಂದು ಅಭ್ಯಾಸ ಆಗಿ ಹೋಗಿದೆ. ನಮಗೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರು ಬರುವಂತಹ ವ್ಯವಸ್ಥೆಯಲ್ಲಿ ಬಹಳಷ್ಟು ಪ್ರಚಾರವನ್ನ ಇದಕ್ಕೆ ಅವರು ಕೊಡ್ತಾ ಇದ್ದಾರೆ. ಲಸಿಕೆ ಸರಿಯಾದ ರೀತಿಯಲ್ಲಿ ಇವರು ಮಾಡಬೇಕು. ಒಂದು PSCಗೆ 100 ಲಸಿಕೆ ದಿವಸಕ್ಕೆ ಬಂದ್ರೆ ಅದಕ್ಕೆ ಟೋಕನ್ ಕೊಡ್ತಾರೆ. ಈ 100 ಟೋಕನ್ ನಲ್ಲಿ ಹಿಂದಿನ ದಿವಸ ಸಾಯಂಕಾಲ 50 ಟೋಕನ್ ವೇದವ್ಯಾಸ ಮಾತ್ರ ಮನೆಗೆ ಹೋಗ್ತದೆ. ಅವರಿಗೆ ಬೇಕಾದಂತ ಅವರ ಕಾರ್ಯಕರ್ತರಿಗೆ ಹಂಚ್ತಾರೆ. ಈ 50ನ್ನು ಸಾರ್ವಜನಿಕರಿಗೆ ಎಷ್ಟು ಜನರಿಗೆ ಕೊಡಬಹುದು? ಇವರು ಮಾಡುವಂತ ಭ್ರಷ್ಟಾಚಾರ ದೇಶದಾದ್ಯಂತ ಒಂದು ಏಕರೂಪದ ಲಸಿಕೆ ವ್ಯವಸ್ಥೆಯನ್ನು ಇವರು ಮಾಡಲಿ, ಎಲ್ಲಾ ವಯೋಮಾನದವರಿಗೂ ಉಚಿತವಾಗಿ ಕೊಡ್ಲಿ, ಬೇಕಾದಷ್ಟು ಸಂಗ್ರಹವನ್ನು ಮಾಡಿಕೊಳ್ಳಿ. ಒಂದು ದೇಶ ಒಂದು ಚುನಾವಣೆ ಅಂತ ಹೇಳ್ತಾರೆ. ದೇಶದ ಜನರಿಗೆ ಉಚಿತವಾದ ಲಸಿಕೆಯನ್ನ ಒಂದೇ ದರದಲ್ಲಿ ಉಚಿತವಾಗಿ ಕೊಡುವಂತಹ ವ್ಯವಸ್ಥೆಯನ್ನು ಇಡೀ ದೇಶದಲ್ಲಿ ಮಾಡುವಂತಹ ಕೆಲಸವನ್ನ ಬಿಜೆಪಿಯವರು ಮಾಡಬೇಕು. ಲಸಿಕೆಯಲ್ಲಿ ರಾಜಕೀಯ ಮಾಡಬೇಡಿ. ದಯವಿಟ್ಟು ಇದನ್ನ ಜನರಿಗೆ ಒಳ್ಳೆಯ ರೀತಿಯಲ್ಲಿ ಸಮರ್ಪಕವಾಗಿ ಮಾಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ನಾನು ವಿನಂತಿಸ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ JR ಲೋಬೋ, ಮುಖಂಡರಾದ ಅಬ್ದುಲ್ ರೌಫ್, ಶಶಿಧರ್ ಹೆಗ್ಡೆ, ವಿಶ್ವಾಸ್ ಕುಮಾರ್ ದಾಸ್, ನವೀನ್ ಡಿಸೋಸಾ, ಭಾಸ್ಕರ್ ಕೆ, ಪ್ರವೀಣ್ ಚಂದ್ರ ಆಳ್ವಾ, ಕೇಶವ್ ಮರಳಿ, ಅನಿಲ್ ಕುಮಾರ್, ಸಲೀಂ, ಶುಭೂರಿ ಆಳ್ವಾ, ಸಂಶುದ್ದೀನ್, TK ಸುಧೀರ್, ಅಶ್ರಫ್, ಪ್ರಕಾಶ್ ಸಾಲ್ಯಾನ್ ಮೊದಲಾದವರು ಉಪಸ್ಥಿತರಿದ್ದರು.